ರಸ್ತೆ ಬದಿ ಸೈಕಲ್ನಲ್ಲಿ ಹೋಗ್ತಾ ಇದ್ದ ಬಾಲಕನಿಗೆ ಜೆಸಿಬಿ ಡಿಕ್ಕಿ ಹೊಡೆದ ಪರಿಣಾಮ ಬಾಲಕ ಸ್ಥಳದಲ್ಲೇ ಸಾವನ್ನಪ್ಪಿದ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ವಿಟ್ಲದ ಕನ್ಯಾನದಲ್ಲಿ ನಡೆದಿದೆ. ಮೃತಪಟ್ಟ ಬಾಲಕನನ್ನ ಕಣಿಯೂರು ನಿವಾಸಿ ಹಸೈನರವರ ಪುತ್ರ 13 ವರ್ಷದ ಮಹಮ್ಮದ್ ಅಖಿಲ್ ಎಂದು ಗುರುತಿಸಲಾಗಿದೆ. ದುರಂತಕ್ಕೆ ಕಾರಣನಾದ ಜೆಸಿಬಿ ಚಾಲಕ ಆರೋಪಿ ಸಾದಿಕ್ನನ್ನ ಬಂಧಿಸಲಾಗಿದ್ದು ಜೆಸಿಬಿಯನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಕನ್ಯಾನದ ಉದ್ಯಮಿಯೋರ್ವರ ಮನೆಯ ಕೆಲಸಕ್ಕೆಂದು ಈ ಜೆಸಿಬಿ ಬರ್ತಾ ಇದ್ದು ಇದರ ಚಾಲಕ ನಶೆಯಲ್ಲಿ ಇದ್ದುದರಿಂದ ಜೆಸಿಬಿ ಬಾಲಕನ ಮೇಲೆ ಎರಗಿ ಅವಘಡ ಸಂಭವಿಸಿದೆ. ನಂತರ ಸ್ಥಳದಲ್ಲೇ ಸಾವನ್ನಪ್ಪಿದ ಬಾಲಕ ಮಹಮ್ಮದ್ ಅಖಿಲ್ನನ್ನ ಜೆಸಿಬಿ ಕೊಕ್ಕಿನಿಂದ ಪಕ್ಕಕ್ಕೆ ಸರಿಸಿದ ಚಾಲಕ ತಾನು ಮಾಡಬೇಕಾದ ಕೆಲಸದ ಜಾಗಕ್ಕೆ ಹೋಗಿದ್ದಾನೆ. ಅಲ್ಲಿಯೂ ನಿಲ್ಲದ ಆಸಾಮಿ ಬೇರೊಬ್ಬ ಡ್ರೈವರ್ ಬರ್ತಾನೆ ಎಂದು ಹೇಳಿ ಅಲ್ಲಿಂದ ಪರಾರಿಯಾಗಲು ಯತ್ನಿಸಿದ್ದಾನೆ. ಈ ವಿಷಯ ಊರಿನವರಿಗೆ ತಿಳಿದು ಬಂದಾಗ ಉದ್ಯಮಿ ಹಾಗೂ ಊರವರು ಒಟ್ಟು ಸೇರಿ ಚಾಲಕನಿಗೆ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ವಿಟ್ಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.